ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ತುಳು ಪರಿಷತ್ ಆಶ್ರಯದಲ್ಲಿ ವಿದ್ಯಾರ್ಥಿಲಿನ ಕಡೀರ್ದ ತುಳು ಉಚ್ಚಯ ಪ್ರಥಮ ವಿದ್ಯಾರ್ಥಿ ತುಳು ಸಮ್ಮೇಳನ ಕಾರ್ಯಕ್ರಮ ಮಂಗಳೂರಿನಲ್ಲಿ ಜರುಗಿತು. ನಗರದ ವಿಶ್ವವಿದ್ಯಾನಿಲಯ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಮಂಗಳೂರಿನ ಹಂಪನಕಟ್ಟೆ ವಿಶ್ವವಿದ್ಯಾನಿಲಯ ಕಾಲೇಜಿನ ಸಭಾಂಗಣದಲ್ಲಿ ವಿದ್ಯಾರ್ಥಿಲಿನ ಕಡೀರ್ದ ತುಳು ಉಚ್ಚಯ ಪ್ರಥಮ ವಿದ್ಯಾರ್ಥಿ ತುಳು ಸಮ್ಮೇಳನಕ್ಕೆ ಚಾಲನೆ ಸಿಕ್ಕಿತು. ಕಾರ್ಯಕ್ರಮವನ್ನು ಲಕ್ಷ್ಮಿ ತಂಡ ಮುಖ್ಯಸ್ಥರಾದ ಕಿಶೋರ್ ಡಿ ಶೆಟ್ಟಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ತುಳು ಉಚ್ಚಯದ ಮೂಲಕ ತುಳು ಭಾಷಾ ಬೆಳವಣಿಗೆಗೆ ಪೂರಕ ವಾತಾವರಣ ನಿರ್ಮಿಸಿ ಆ ಮೂಲಕ ಭಾಷಾ ಬೆಳವಣಿಗೆ ಸಾಧ್ಯ ಎಂದು ಹೇಳಿದರು. ಖಂಡಿತವಾಗಿ ವೇದಿಕೆಯನ್ನು ಸಹಾಯ ಮಾಡ್ತಾರೆ. ಈ ಕಾಲೇಜಿನಲ್ಲಿ ವಿದ್ಯಾರ್ಥಿ ಬಂದರೆ ನಿಜವಾದ ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಕೋಸ್ಟಲ್ ವುಡ್ ಕಲಾವಿದರ ಸಂಘದ ಅಧ್ಯಕ್ಷ ಮೋಹನ್ ಕೊಪ್ಪಳ, ತುಳು ಭಾಷೆಯ ಎಲ್ಲಾ ವಿಭಾಗದ ಬೆಳವಣಿಗೆಗೆ ಈ ಕಾರ್ಯಕ್ರಮ ಸಹಾಯಕವಾಗಲಿದೆ ಎಂದು ಅವರು ತಿಳಿಸಿದರು. நல்ல பாஷை அது காலேஜ் நாவல் ஹைஸ்கூல் நாவல் நல்ல ಭಾಷೆಯಲ್ಲಿ ತುಳುವುದು ಬರೆದ ಬಾರಿ ಎಂಟು ದಯಪಂಡ ಇತರೆ SLC ಪುರ ಉರ್ಮಾನ ದೋಸಾರ ಜನ ತುಳು ಗಡ್ಡ ಭಾಷೆಯಲ್ಲಿ ತುಳುದನ್ನು ಮುಂದೆ ಅಂಚಿನ ಕಾಲೇಜ್ ಯೂನಿವರ್ಸಿಟಿ ತಾವು ಅವೇ ಗಡ್ಡ ಭಾಷೆಯಲ್ಲಿ ತುಳುವುದರಿಂದ ವಿದ್ಯಾರ್ಥಿಗಳು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿಶ್ವವಿದ್ಯಾನಿಲಯ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಉದಯ್ ಕುಮಾರ್ ಇರುವತ್ತೂರು ವಹಿಸಿದ್ರು. ಬಳಿಕ ಮಾತನಾಡಿದ ಅವರು, ತುಳು ಭಾಷೆಯನ್ನ ಮಾತನಾಡಲು ಕೀಳರಿಮೆ ಬೇಡ. ತುಳು ಭಾಷಾ ಪ್ರಭೇದಗಳು ಹಲವಿದ್ದು ಅವುಗಳನ್ನು ನಾವು ತಿಳಿಯುವ ಕೆಲಸ ಮಾಡಬೇಕು ಎಂದರು. ಜೀವನದ ಅನುಭವ ಒಂದು ಮಲ್ಲ ಒಂದು ಕೊಪ್ಪರಿ ನನಗೆ ನಾನೇ ಮಣ್ಣಿ ನೋಟದೆಂದರೆ ಒಯ್ಕಲ ಬೆಲೆನೇ ನಮ್ಮ ಕಾಲದಲ್ಲಿ ನೋಟು ಮಾತ್ರ ಈ ನೋಟದ ಬೆಲೆ ಬಂದರೆ ನನಗೆ ಬೇರೆ ಬೆಲೆ ಬಂದಿತ್ತು. ಅಣ್ಣ ನೋಟದ ಮಲ್ಲ ನೋಟನ ಮಲ್ಪುಣ ವಿಷಯವೇ ಮಸ್ತ್ ಸಂಗತಿಗಳು ಅವು ನಮ್ಮನ್ನ. ಕಾರ್ಯಕ್ರಮದಲ್ಲಿ ತುಳು ಪರಿಷತ್ನ ಗೌರವಾಧ್ಯಕ್ಷ ಸ್ವರ್ಣ ಸುಂದರ್, ಅಧ್ಯಕ್ಷ ಡಾ ಪ್ರಭಾಕರ್ ನೀರುಮಾರ್ಗ, ಪ್ರಧಾನ ಕಾರ್ಯದರ್ಶಿಗಳಾದ ತಾರಾನಾಥ್ ಗಟ್ಟಿ ಕಾಪಿಕಾಡ್, ಬೆನೆಟ್ ಅಮ್ಮಣ್ಣ, ಕಾರ್ಯಕ್ರಮದ ಸಂಚಾಲಕರಾದ ಶೋಭಾ ಶೆಟ್ಟಿ, ಶಿವಾನಂದ ಕರ್ಕೆರ, ಸಾಹಿತಿ ಮೀನಾಕ್ಷಿ ರಾಮಚಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 News 24/7 ಮಂಗಳೂರು.